ಎಸ್ಡಿಪಿ ಉಳ್ಳಾಲ ಹಳೇಕಳ ಸಮಿತಿಯ ನೂತನ ಕಚೇರಿ ಉದ್ಘಾಟನಾ ಸಮಾರಂಭವು ಉಳ್ಳಾಲದ ಹಳೇಕಳದಲ್ಲಿ ನಡೆಯಿತು. ಆಲ್ ಇಂಡಿಯಾ ಇಮಾಮ್ ಕೌನ್ಸಿಲ್ ಅಧ್ಯಕ್ಷ ಜಾಫರ್ ಸ್ವಾದಿಕ್ ಫೈಸಿ ಎಸ್ಡಿಪಿ ಉಳ್ಳಾಲ ನಗರ ಸಮಿತಿಯ ಹಳೇಕಳದ ನೂತನ ಕಚೇರಿಯನ್ನು ಉದ್ಘಾಟಿಸಿ ದುವಾ ಆಶೀರ್ವಚನಗೈದರು. ಎಸ್ಡಿಪಿ ರಾಜ್ಯ ಸಮಿತಿಯ ಸದಸ್ಯ ರಿಯಾಜ್ ಪರಂಗಿಪೇಟೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ನಮ್ಮ ಹೋರಾಟ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿದೆ. ಎಸ್ಡಿಪಿ ಪಕ್ಷದ 11 ವರ್ಷಗಳ ಬೆಳವಣಿಗೆಯನ್ನ ನೋಡಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ತಲೆನೋವು ಉಂಟು ಮಾಡಿದೆ. ಎಸ್ಡಿಪಿ ಪಕ್ಷದ ವಿರುದ್ಧ ಬೇರೆ ಬೇರೆ ತಂತ್ರಗಳನ್ನು ನಡೆಸಿ ಯಶಸ್ವಿಯಾಗಿಲ್ಲ. ಎಸ್ಡಿಪಿ ಪಕ್ಷದ ಕಾರ್ಯಕರ್ತರು ಪಕ್ಷಕ್ಕಾಗಿ ರಾತ್ರಿ ಹಗಲು ಹೋರಾಟ ಮಾಡಿದ್ದಾರೆ. ನಾವು ಯಾವತ್ತೂ ಸೋಲಲ್ಲ ಎಂದು ಹೇಳಿದರು. ಸತ್ಯವನ್ನ ಸತ್ಯವಾಗಿ ನುಡಿಯುವಂತಹ ಮತ್ತು ಸುಳ್ಳನ್ನ ಎತ್ತಿ ತೋರಿಸುವಂತಹ ಒಂದು ಪಕ್ಷ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನುವಂಥದ್ದು ಬಹಳ ಸ್ಪಷ್ಟತೆ ಇರುವ ಕಾರಣಕ್ಕಾಗಿ ನಮ್ಮನ್ನ ಮುಗಿಸುವಂತಹ ಷಡ್ಯಂತ್ರ ನಡೀತಾ ಇದೆ. ನಾವು ಆಲೋಚನೆ ಮಾಡಬೇಕಾದಂತಹ ವಿಚಾರ, ಎಸ್ಡಿಪಿ ಈ ದೇಶದಲ್ಲಿ ಅಸ್ತಿತ್ವಕ್ಕೆ ಬಂದು ಕೇವಲ 11 ವರ್ಷಷ್ಟೇ ಆಗಿದೆ. ಈ 11 ವರ್ಷದ ಬೆಳವಣಿಗೆ ಅವರಿಗೆ ಭಯವನ್ನ ಹುಟ್ಟಿಸಿದೆ. ನಮ್ಮ ಭಯಮುಕ್ತ ಸ್ವಾತಂತ್ರ್ಯ ಮತ್ತು ಹಸಿವುಮುಕ್ತ ಸ್ವಾತಂತ್ರ್ಯದ ಈ ಹೋರಾಟದ ಕಿಚ್ಚು ಎಲ್ಲಿಗೆ ತಲುಪಬೇಕಾಗಿತ್ತ ಅಲ್ಲಿಗೆ ತಲುಪಿದೆ. ಎಸ್ಡಿಪಿ ಜಿಲ್ಲಾಧ್ಯಕ್ಷ ಅಥಾವುಲ್ಲಾ ಜೋಕಟೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ಎಸ್ಡಿಪಿ ಪಕ್ಷದ ಬೆಂಬಲಿಗರ ಸಂಖ್ಯೆ ಹೆಚ್ಚಿದ್ದಾರೆ ಎಂದು ಉಳ್ಳಾಲ ನಗರಸಭೆಯ ಚುನಾವಣೆಯ ಫಲಿತಾಂಶದಿಂದ ತಿಳಿದು ಬರುತ್ತದೆ. ಎಸ್ಡಿಪಿ ಪಕ್ಷಕ್ಕೆ ಉತ್ತಮವಾದ ಭವಿಷ್ಯವಿದೆ ಎಂದು ಹೇಳಿದರು. ಸಾಧಿಸಲು ಸಾಧ್ಯ ಮಾತ್ರ ಅಲ್ಲ, ಅದು ಒನ್ನಾಮത്തെ ಗೆಲುವಾಯ್ತು. ಜಂಡಾವತ್ತೆ ಗೆಲುವು ನಂಗೆ ಪ್ರತಿಸ್ಪರ್ಧಿ ಆಯ್ತು. ಜಾಕಿರ್ ಬಾಯ್ ನಗಲಮೆ ಪಕ್ಷಕ್ಕೆ ಜಾಯಿನ್ ಆವರು ಕೂಡ ಜಂಡಾವತ್ತೆ ಗೆಲುವು ನಂಗೆ ಕೂಡ ಸಾಧಿಸಲು ಮಾತ್ರ ಅಲ್ಲ, ಮೂರವತ್ತರ ಗೆಲುವಾಯ್ತು. ಇದೇ ವಾರ್ಡಲ್ಲಿ ನಗಲು ಕಚೇರಿ ಪ್ರಾರಂಭ ಆಗಿದೆ. ಅಲ್ಹಮ್ದುಲಿಲ್ಲಾ, ಅಲ್ಲಾಹು ಸ್ತುತಿ ಆಗಿಕ್ರಿ. ಈ ಸಂದರ್ಭದಲ್ಲಿ ನನ್ನ ಪಕ್ಷದ ಕಾರ್ಯಕರ್ತ ಮಾರ್ಗನ ಚಲೋ ಇಷ್ಟಪಟ್ಟಿದ್ದೆ. ನಗಲು ಪಕ್ಷ ಸ್ಥಾಪನೆ ಮಾಡೋ ಆ ಸಂದರ್ಭದಲ್ಲಿ ಆ ಅನಿವಾರ್ಯತೆ ಈ ದೇಶದ ಸನ್ನಿವೇಶತೆಗೆ ಒಂದು ಸ್ಪರ್ಧಾತ್ಮಕವಾಯಿತು, ಅನಿವಾರ್ಯವಾಯಿತು. ನಗರ ಪಾರ್ಟಿಯಿಂದ ಮುಂದೆ ಬಂದುಕೊಂಡು ಪಾರ್ಟಿಯ ಅನಿವಾರ್ಯತೆ ಈ ದೇಶಕ್ಕೆ ಉಂಟು. ಮಾತ್ರ ಅಲ್ಲ, ಸ್ಥಾನಿಕ ಮಟ್ಟದ ಕ್ಷೇತ್ರ ಮಟ್ಟದ ನೋಕೊಂಡು ಪಟ್ಟಭದ್ರ ಹಿತಾಸಕ್ತಿಗಳು ಅಟ್ಟಹಾಸತ್ತು ನಕ್ಕು ಕಾಣಲು ಸಾಧ್ಯ ಆಯಿತು. ಎಸ್ಡಿಪಿ ಉಳ್ಳಾಲ ನಗರ ಸಮಿತಿ ಅಧ್ಯಕ್ಷ ಅಬ್ಬಾಸ್ ಎಆರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ಸಂದರ್ಭ ತನ್ಸಿಲ್ ಉಳ್ಳಾಲ, ಸಿದ್ದಿಕ್ ಯೂಬಿ, ಅಬ್ಬಾಸ್ ಕಿನ್ಯಾ, ಅಬ್ದುಲ್ ರಸೀಫ್ ಕೋಡಿಚಾಲ್, ರೌಫ್ ಉಳ್ಳಾಲ್, ಇಮ್ತಿಯಾಜ್ ಕೋಟೆಪುರ, ಮುಸ್ಲಿಂ ಒಕ್ಕೂಟದ ಇಸ್ಮಾಯಿಲ್ ಉಳ್ಳಾಲ್ ಹಾಜರಿದ್ದರು.